ವಿಶ್ವದ ಹಲವಾರು ದೇಶಗಳಿಗೆ ಮಸಾಲೆ ಪದಾರ್ಥಗಳನ್ನು ರಫ್ತು ಮಾಡೋದಕ್ಕೆ ಭಾರತ ಹೆಸರುವಾಸಿ. ಆದರೆ ಈವರೆಗೆ ನಮ್ಮ ದೇಶದಲ್ಲಿ ಇಂಗು ಉತ್ಪಾದನೆ ಆಗ್ತಿರಲಿಲ್ಲ. ಅಫ್ಘಾನಿಸ್ತಾನ, ಇರಾನ್ನಿಂದ ಇಂಗು ಆಮದು ಮಾಡಿಕೊಳ್ಳಲಾಗ್ತಿತ್ತು. ವರದಿಗಳ ಪ್ರಕಾರ ಇಂಗು ಆಮದಿಗೆ ವರ್ಷಕ್ಕೆ ಸುಮಾರು $130 ಮಿಲಿಯನ್ ವೆಚ್ಚವಾಗ್ತಿತ್ತು. ವಿಶ್ವದ ಶೇಕಡ 40ರಷ್ಟು ಇಂಗು ಬಳಸುವ ರಾಷ್ಟ್ರವಾಗಿರುವ ಭಾರತದಲ್ಲಿ ಇದೀಗ ಮೊಟ್ಟಮೊದಲ ಬಾರಿಗೆ ರೈತರು ಇಂಗು ಕೃಷಿ ಶುರು ಮಾಡಿದ್ದಾರೆ. ಹಿಮಾಚಲ ಪ್ರದೇಶದ ಲಾಹೌಲ್ ಮತ್ತು ಸ್ಪಿತಿ ಜಿಲ್ಲೆಗಳಲ್ಲಿ ಪಾಲಂಪುರ್ ಮೂಲದ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಕೇಂದ್ರ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರುವ ಕೃಷಿ ತಂತ್ರಜ್ಞಾನದ ಸಹಾಯದಿಂದ ರೈತರು ಇಂಗಿನ ಗಿಡಗಳನ್ನು ನೆಟ್ಟಿದ್ದಾರೆ. ಲಾಹೌಲ್ ಕಣಿವೆಯ ಕ್ವಾರಿಂಗ್ ಗ್ರಾಮದಲ್ಲಿ ಮೊದಲ ಇಂಗಿನ ಗಿಡವನ್ನು ನೆಡುವ ಮೂಲಕ ಭಾರತದಲ್ಲಿ ಇಂಗು ಬೆಳೆಯುವುದಕ್ಕೆ ಮುನ್ನುಡಿ ಬರೆಯಲಾಗಿದೆ.